ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಹಾಗೂ ಬೆಳ್ತಂಗಡಿ ಪೊಲೀಸ್ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೆಳ್ತಂಗಡಿ ಡಿಸಿಸಿ ಬ್ಯಾಂಕ್ ಬಳಿಯಿಂದ ಆರಂಭಗೊಂಡ ಮಾದಕ ವಸ್ತು ತಡೆ ಜಾಗೃತಿ ಬೃಹತ್ ಕಾಲ್ನಡಿಗೆ ಜಾಥಾಕ್ಕೆ ವಿಧಾನ ಪರಿಷತ್ನ ಶಾಸಕ ಕೆ ಪ್ರತಾಪ್ ಸಿಂಹ ನಾಯಕ್ ಹಾಗೂ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಚಾಲನೆಯನ್ನ ನೀಡಿದರು. ಬೆಳ್ತಂಗಡಿ ಡಿಸಿಸಿ ಬ್ಯಾಂಕ್ ಬಳಿಯಿಂದ ಬೆಳ್ತಂಗಡಿ ಮುಖ್ಯಪೇಟೆಯ ಮೂಲಕ ಬೆಳ್ತಂಗಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಭಾಭವನದವರೆಗೆ ಜಾಥಾ ನಡೆದು ದುಶ್ಚಟಗಳ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಲಯನ್ಸ್ ಕ್ಲಬ್, ಪೊಲೀಸ್ ಇಲಾಖೆ, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ವಿವಿಧ ಶಾಲಾ ಕಾಲೇಜುಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ಕಳೆದ ಕೆಲ ವರ್ಷಗಳಲ್ಲಿ ನಗರಗಳಿಗೆ ಸೀಮಿತವಾಗಿದ್ದ ಡ್ರಗ್ಸ್ ಹಾವಳಿ ಇಂದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಗ್ರಾಮ ಮಟ್ಟದವರೆಗೆ ತಲುಪಿರುವುದು ಆತಂಕಕಾರಿ ವಿಷಯವಾಗಿದೆ. ಯುವ ಜನತೆ ದುಶ್ಚಟಗಳ ದಾಸರಾಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅವರಲ್ಲಿ ಜಾಗೃತಿ ಮೂಡಿಸಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಇಂತಹ ಕಾರ್ಯಕ್ರಮಗಳು ಪ್ರಸ್ತುತವಾಗಿವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಹೇಳಿದರು. ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಮತ್ತು ಬೆಳ್ತಂಗಡಿ ಪೊಲೀಸರು ಹಾಗೂ ಅನೇಕ ಸಂಘ ಸಂಸ್ಥೆಗಳು, ಮಾಧ್ಯಮದವರು ಎಲ್ಲರೂ ಕೈ ಜೋಡಿಸಿ ಈ ಒಂದು ಜಾಗೃತಿ ಅಭಿಯಾನ ಅಥವಾ ಜಾಥಾನ ನೀವೆಲ್ಲ ಮಾಡಿದಿರಿ. ಇಷ್ಟು ಜನ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಳ್ತಂಗಡಿ ಪಟ್ಟಣದ ಜನತೆಗೆ ನಿಮ್ಮಿಂದ ಒಂದು ಸಂದೇಶನ ನೀವು ಇವತ್ತು ಕೊಟ್ಟಿದ್ದೀರಿ. ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರ್ದು, ಅದರ ವ್ಯಸನಿಗಳು ಯಾರಾದರೂ ಇದ್ದರೆ ಆ ಚಟದಿಂದ ಆಚೆ ಬರಬೇಕು ಅನ್ನೋ ಒಂದು ಮೆಸೇಜನ್ನು ನೀವು ಸಾರ್ವಜನಿಕರಿಗೆ ಕೊಟ್ಟಿದ್ದೀರಿ ಮತ್ತು ಆ ಒಂದು ಸಂದೇಶವನ್ನು ನೀವು ಕೂಡ ಸ್ವತಃ ಸ್ವೀಕರಿಸಿದಿರಿ ಅನ್ನೋ ಒಂದು ಭಾವನೆ ನನಗಿದೆ. ಈ ಒಂದು 5-10 ವರ್ಷಗಳ ಹಿಂದೆ ನಾವು ಯೋಚನೆ ಮಾಡೋದಾದರೆ ಮಾದಕ ವ್ಯಸನ ಅಥವಾ ಡ್ರಗ್ ಅಡಿಕ್ಷನ್ ಅಂದರೆ ಕೇವಲ ನಗರಗಳಲ್ಲಿ, ಅದು ಪರ್ಟಿಕ್ಯುಲರ್ಲಿ ಮಹಾನಗರಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ದುಡ್ಡಿರೋ ಅಂಥ ಜನರು ಮಾಡುವಂಥ ಒಂದು ಶೋಕಿ ಅಂತ ಸಾಕಷ್ಟು ಜನ ನಾವು ಎಲ್ಲ ತಿಳ್ಕೊತಾ ಇದ್ವಿ. ಅದು ನಮ್ಮೂರಲ್ಲಿ ಇಲ್ಲ, ಏನು ತಾಲೂಕು ಮಟ್ಟಕ್ಕೆ ಬಂದಿಲ್ಲ, ಜಿಲ್ಲಾ ಮಟ್ಟಕ್ಕೆ ಬಂದಿಲ್ಲ ಅಥವಾ ಹೋಬಳಿ ಮಟ್ಟಕ್ಕೆ ಬಂದಿಲ್ಲ, ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತ ಸಾರ್ವಜನಿಕರು ಕೂಡ ಯೋಚನೆ ಮಾಡ್ತಿದ್ರು. ಪೊಲೀಸ್ ಇಲಾಖೆ ಕೂಡ ಅದೇ ರೀತಿ ಯೋಚನೆ ಮಾಡ್ತಾಯಿತ್ತು. ಅದೇನಂತ ದೊಡ್ಡ ಚಾಲೆಂಜ್ ನಮಗಾಗಿರ್ಲಿಕ್ಕಿಲ್ಲ ಅಂತ. ಬಟ್ ಆದರೆ ಕಳೆದ ಕೆಲವು ವರ್ಷಗಳಿಂದ ಮತ್ತು ಅದು ಈ ರ್ಯಾಪಿಡಾಗಿ ಅಂದರೆ ಆದಷ್ಟು ತುಂಬ ಸ್ಪೀಡಾಗಿ ಇದರ ರೀಚು ಮಹಾನಗರಗಳಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ, ತಾಲೂಕು ಮಟ್ಟದಿಂದ ಈಗ ಹೋಬಳಿ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಎಲ್ಲ ಒಂದು ವರ್ಗದವರು, ಅದೇನು ದುಡ್ಡಿರೋರು ಅಂತಲ್ಲ, ದುಡ್ಡಿರೋರು, ಇಲ್ಲದೇ ಇರೋರು, ಕೂಲಿ ಮಾಡೋರು ಎಲ್ಲರನ್ನೂ ಈ ಪಿಡುಗು ಆವರಿಸ್ಕೊಂಡ್ಬಿಟ್ಟಿದೆ. ಎಲ್ಲ ಒಂದು ವರ್ಗದ ಜನರು, ಪರ್ಟಿಕ್ಯುಲರ್ಲಿ ಯುವ ಜನರು ಇದಕ್ಕೆಲ್ಲ ದಾಸರಾಗ್ತಾಯಿದ್ದಾರೆ. ದಾಸರಾಗಿ ಎಷ್ಟೋ ಜನ ಅವ್ರು ಏನು ಒಂದು ಒಳ್ಳೆ ಚೆನ್ನಾಗಿ ಓದ್ತಾ ಇರ್ತಾರೆ, 10th ಸ್ಟ್ಯಾಂಡರ್ಡ್ವರೆಗೂ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರೆ, PUCಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರೆ. ನಂತರದ ದಿನಗಳಲ್ಲಿ ಅವರು ದಾರಿ ತಪ್ಪಿ ಅವರ ಇಡೀ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋದಲ್ದಲೆ ಅವರ ತಂದೆ ತಾಯಿ ಅವ್ರ ಮೇಲೆ ಇಟ್ಟಂಥ ನಂಬಿಕೆಗಳನ್ನು, ವಿಶ್ವಾಸವನ್ನು ಮತ್ತು ಏನು ಅವರು ಕನ್ಸ್ಕೊಂಡಿರ್ತಾರೆ ಅದನ್ನೆಲ್ಲ ನುಚ್ಚುರು ಮಾಡ್ತಾಯಿದ್ದಾರೆ. ಮತ್ತು ಇಡೀ ಒಂದು ವ್ಯಕ್ತಿಯೊಬ್ಬ ವ್ಯಸನಿ ಆದರೆ ಆ ವ್ಯಕ್ತಿಯೊಬ್ಬ ಹಾಳಾಗಲ್ಲ, ಆ ವ್ಯಕ್ತಿಯ ಕುಟುಂಬ ಕೂಡ ಸರ್ವನಾಶ ಈ ರೀತಿ ಆಗ್ತಾ ಇದೆ. ವಿಧಾನ ಪರಿಷತ್ನ ಶಾಸಕ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ಮಾತನಾಡಿ, ಯಾರ ಮನಸ್ಸು ಅವರ ನಿಯಂತ್ರಣದಲ್ಲಿ ಇರುವುದಿಲ್ಲವೋ ಅವರು ಜಾಸ್ತಿಯಾಗಿ ವ್ಯಸನಗಳಿಗೆ ಬಲಿಯಾಗುತ್ತಾರೆ. ಎಲ್ಲ ದುಶ್ಚಟಗಳಿಗೂ ಬೀಡಿ, ಸಿಗರೇಟ್ ಪ್ರಾರಂಭಿಕ ಹಂತವಾಗಿದೆ. ಕೆಟ್ಟ ಮನಸ್ಸು ವ್ಯಸನಗಳನ್ನು ಆಕರ್ಷಿಸಿದರೆ ಕೆಟ್ಟ ವಿಷಯ ಶೀಘ್ರ ಪ್ರಭಾವ ಬೀಳುತ್ತದೆ. ದುಶ್ಚಟಗಳಿಗೆ ಬಲಿ ಬೀಳದಂತೆ ಜಾಗೃತಿ ವಹಿಸಬೇಕು ಎಂದು ಹೇಳಿದರು. ಇವತ್ತಿನ ದಿನ ಏನು ಈ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಮತ್ತು ಪೊಲೀಸ್ ಇಲಾಖೆ ಅವರ ವತಿಯಿಂದ ಆ್ಯಂಟಿ ಡ್ರಗ್ ವಾಕಥಾನ್ ಹಮ್ಮಿಕೊಂಡಿರ್ತಾರೆ. ಈ ಆ್ಯಂಟಿ ಡ್ರಗ್ ಅನ್ನೋದು ಏನು ನಮ್ಮ ಸೊಸೈಟಿಯಲ್ಲಿ, ಭಾರತದ ಸೊಸೈಟಿಯಲ್ಲಿ ಒಂದು ದೊಡ್ಡ ಡ್ರಗ್ ಚಟ ಅನ್ನೋದು ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಅದನ್ನು ಕಡಿವಾಣ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ತುಂಬ ಸೋರ್ಸ್ ಇದೆ, ಹ್ಯೂಮನ್ ಸೋರ್ಸ್ ಇದೆ. ಅದು ರಿಸೋರ್ಸಾಗಿ ಪರಿವರ್ತನೆ ಆಗಬೇಕಂದ್ರೆ ಅದು ಇವತ್ತಿನ ದಿನ ಈ ಡ್ರಗ್ ಅನ್ನೋ ಚಟದಿಂದ ದೂರ ಇರಬೇಕು. ಅದರಲ್ಲಿ ಆ ನಿಟ್ಟಿನಿಂದ ಬೆಳ್ತಂಗಡಿ ಅಂತ ಒಂದು ದಕ್ಷಿಣ ಕನ್ನಡ ಅಂತ ಒಂದು ಪ್ರಬುದ್ಧತೆ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಅಂತ ಒಂದು ತಾಲೂಕಲ್ಲಿ ಈ ಒಂದು ಹಮ್ಮಿಕೊಂಡಿರ್ತಾರೆ. ಅದರಿಂದ ಎಲ್ರಿಗೂ ಶುಭ ಆಗಲಿ. ಹಾಗೆ ಎಲ್ಲ ಯೂತ್ಸು ಇವತ್ತಿನ ದಿನ ಇದನ್ನು ಆ್ಯಂಟಿ ಡ್ರಗ್ಸ್ ವಾಕಥಾನಲ್ಲಿ ಅದರ ಅರ್ಥ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಅವರ ಬುದ್ಧಿ ಮತ್ತು ಮನಸ್ಸನ್ನು ಈ ಡ್ರಗ್ಗಾಗಿ ಬಾನಿಸ ಮಾಡ್ಕೋಬಾರ್ದು ಅಂತ ನನ್ನ ಎರಡು ಮಾತು.
ಈ ಸಂದರ್ಭದಲ್ಲಿ ಬಂಟ್ವಾಳ ವಿಭಾಗದ ಡಿವೈಎಸ್ಪಿ ವಿಜಯ ಪ್ರಸಾದ್, ಬೆಳ್ತಂಗಡಿ ವೃತ್ತ ನಿರೀಕ್ಷಕರಾದ ಸುಬ್ಬಪ್ಪರ್ ಮರ್ಹಾಕು, ನಾಗೇಶ್ ಕದ್ರಿ, ಧರ್ಮಸ್ಥಳ ಠಾಣೆಯ ಎಸ್ಐ ಸಮರ್ಥ್, ಬೆಳ್ತಂಗಡಿ ನಗರ ಪೊಲೀಸ್ ಠಾಣೆಯ ಎಸ್ಐ ಅರ್ಜುನ್, ಬೆಳ್ತಂಗಡಿ ಠಾಣಾ ಎಸ್ಐ ಮುರಳೀಧರ್ ನಾಯಕ್, ಯಲ್ಲಪ್ಪ, ವೇಣೂರು ಮತ್ತು ಪುಂಜಾಲಕಟ್ಟೆ ಠಾಣೆಯ ಪೊಲೀಸ್ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಕಿರಣ್ ಕುಮಾರ್ ಶೆಟ್ಟಿ, ಲಯನ್ಸ್ ಕ್ಲಬ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.